ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗ ಎಲ್ಲಾ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲಾ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸ್ವದೇಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ನಮ್ಮ ಸ್ವದೇಶಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆಗಿ ಗೀತಾ ಮ್ಯಾಮ್ ಇದ್ದಾರೆ. ಅವ್ರೇನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಇವಾಗ ಸ್ಕೂಲಿಗೆಲ್ಲ ರಜೆ. ಓಕೆ, ಮಳೆಗಾಲದಲ್ಲೆಲ್ಲ ಏನು ಮಾಡ್ತಿದ್ರು? ಪ್ಲಾನಿಂಗ್ ಎಲ್ಲ ಮಳೆಗಾಲಕ್ಕೆ ಇನ್ನು ಪ್ಲಾನ್ ಮಾಡಬೇಕು. ಮಳೆ ಇನ್ನು ಸ್ಟಾರ್ಟ್ ಆಗಬೇಕು ಅಷ್ಟೇ ಅಲ್ವಾ? ಆಲ್ರೆಡಿ ಕೆಲವು ಕಡೆ ಎಲ್ಲ ಈಗಲೇ ಮಳೆ ಸ್ಟಾರ್ಟ್ ಆಗಿದೆ. ಓಕೆ, ಮಳೆಗಾಲಕ್ಕೆ ಸ್ಪೆಷಲ್ ಆಗಿ ಏನು ಅಡುಗೆ ಮಾಡ್ತಿದ್ರಿ? ಮಳೆಗಾಲಕ್ಕೆ ಸ್ಪೆಷಲ್ ಆಗಿ ಇವತ್ತು ನಾನೊಂದು ಸೌತೆಕಾಯಿ ಕಡುಬು ಮಾಡ್ತಾ ಇದ್ದೇನೆ. ಕಡುಬಾ? ಓಕೆ. ನಾವು ಬೇಸಿಗೆಲೆಲ್ಲ ಹಾಗೆ ಹಸಿಯಾಗಿ ತಿಂತೀವಲ್ಲ, ಈ ಮಳೆಗಾಲದಲ್ಲಿ ಅದನ್ನ ಬಿಸಿ ಮಾಡ್ಕೊಂಡು ತಿಂದ್ರೆ ಅಷ್ಟು ಸೌತೆಕಾಯಿ ಇಲ್ಲ, ನಾರ್ಮಲ್ ಆಗಿ ಶೀತ ತಂಪಲ್ವ, ಅದು ಅದನ್ನ ಕಡುಬು ಮಾಡಿ ಬಿಸಿ ಬೇಯಿಸಿ ತಿನ್ನೋಂಥದ್ದು. ಓಕೆ, ಇನ್ನೊಂದು ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದೇನೆ. ಓಕೆ, ಇದೆಲ್ಲ ಮಳೆಗಾಲದಲ್ಲಿ ಇದು ಕೂಡ ಒಂದು ಮ್ಯಾಚಿಂಗ್ ಆಗಿದ್ದಾರೆ, ಗಂಜಿ ಊಟಕ್ಕೆಲ್ಲ ಒಳ್ಳೆದಾಗಲ್ಲ. ಓಕೆ, ಒಂದು ಬೆಳ್ಳುಳ್ಳಿ ಚಟ್ನಿ, ಇನ್ನೊಂದು ಸೌತೆಕಾಯಿ ಕಡುಬು. ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಈಗ ಫಸ್ಟಿಗೆ ಯಾವುದು? ಫಸ್ಟಿಗೆ ನಾವು ಕಡುಬು ಮಾಡುವ. ಅದನ್ನ ಮಾಡಿ ಇಟ್ಟು ಆಮೇಲೆ ಚಟ್ನಿ ಮಾಡುವ. ಫಸ್ಟ್ ನಾವು ಇದು ಇಡ್ಲಿ ಪಾತ್ರೆ ಇಟ್ಕೊಳ್ಳೋ, ನೀರು ಬಿಸಿ ಇಡುವಂತಲ್ಲ. ಓಕೆ, ಆಲ್ರೆಡಿ ನೀರು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಲ್ಲ. ಒಲೆ ಉರಿಸಬೇಕು, ಮುಚ್ಚಬೇಕಲ್ಲ. ಈಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ನಮ್ಮದು ಸೌತೆಕಾಯಿ ಕಡುಬಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಇದು ಅಕ್ಕಿ ರವೆ ಅಲ್ಲ. 1 ಕಪ್ ಅಕ್ಕಿ ರವೆ ತಗೊಂಡಿದ್ದೀನಿ. ಇದನ್ನು ನಾವು 1 ಗಂಟೆ ಮೊದಲು ನೀರಲ್ಲಿ ನೆನೆಸಿಡಬೇಕು. ಸಾಕಾಗುತ್ತೆ 1 ಗಂಟೆ ಮೊದಲು? ಸಾಕಾಗುತ್ತೆ. ಇದು ರವೆ ಅಲ್ವಾ, ನೆನೆಯುತ್ತೆ. ಅಕ್ಕಿ ಆದರೆ ತುಂಬ 1-3 ಗಂಟೆ ಬೇಕಾಗುತ್ತೆ. ಹಾಗಾದ್ರೆ ಇದನ್ನು ಕಡಿಬೇಕು ಅಂತಿಲ್ವಾ? ಹಾಗೆ ಇಲ್ಲ, ಕಡಿಲಿಕ್ಕೆ ಏನಿಲ್ಲ. ಅದರದ್ದು ಪ್ಲೇಟ್ಸ್ ತೆಕ್ಕೊಳ್ಳಿ, ಅದಕ್ಕೆ ನಾವು ಗ್ರೀಸ್ ಮಾಡ್ಲಿಕ್ಕಂತ. ಇದು ರವೆ ಹಾಕಿದ್ರೆ ಕಡಿಲಿಕ್ಕಿಲ್ಲ? ಇಲ್ಲ, ಈ ಇಡ್ಲಿ ಟೈಪು. ಇಡ್ಲಿ ಟೈಪ್. ಈಗ ನಮ್ಮ ಕಿಚನ್ ಕೂಡ ಹೊಸದಾಗಿದೆ ಅಲ್ಲ, ನಾವು ಈಗ ಕಡುಬನ್ನು ಹೊಸ ಥರ ಮಾಡುವ. ಓಕೆ, ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಸ್ಪೆಷಲ್ ಆಗಿ ಮಾಡುವಂಥ. ನೋಡಿ, ಈಗ ಇದಕ್ಕೆ 1 ಕಪ್ ಅಕ್ಕಿ ರವೆಗೆ ನಾನು ಇದರಲ್ಲಿ ಒಂದು ಮೀಡಿಯಂ ಸೈಜಿಂದ 2 ಸೌತೆಕಾಯಿ ತಗೊಂಡಿದ್ದೀನಿ. 2 ಸೌತೆಕಾಯಿ ತಗೊಂಡು ತುರಿದಿಟ್ಟಿದೆ. ಅಂದರೆ ಸೌತೆಕಾಯಿ ಅಂತ ಹೇಳಿದ್ರೆ ನಾವು ನಾರ್ಮಲ್ ತಿನ್ನುವಂಥದ್ದಲ್ಲ, ಮುಳ್ಳು ಸೌತೆಕಾಯಿ. ಮತ್ತು ಇದಕ್ಕೀಗ ನಾವು ಸ್ವಲ್ಪ ಶುಂಠಿ ಹೆಚ್ಚಿ ಅದನ್ನು ಕುಟ್ಟಿಟ್ಕೊಂಡಿದೆ. ಇದಕ್ಕೆ ಸ್ವಲ್ಪ ಎಲ್ಲ ಸ್ಟ್ರಾಂಗ್ ಆಗಿ ಹಾಕಬೇಕು, ನಾವು ಜಾಸ್ತಿ ಹಾಕಬೇಕಾಗುತ್ತೆ. ಅಂದರೆ ಶುಂಠಿ ಹಾಕಬೇಕು. ಮತ್ತೆ ಇದಕ್ಕೇನು ಪದಾರ್ಥ ಏನು ಬೇಕು ಅಂತಿಲ್ಲ ಅಂತ ಕಾಣುತ್ತೆ. ಹಾಗೇನೆ ತಿನ್ಬೋದು, ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಮತ್ತೆ ನೋಡಿ, ಇದು 2 ನಾನು ಕಡ್ಡಿ ಮೆಣಸು ತಗೊಂಡಿದ್ದೀನಿ. ತುಂಬ ಖಾರ ಇರುತ್ತೆ, ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕಡ್ಡಿ ಮೆಣಸು ಅಂತ ಹೇಳಿದ್ರೆ ಏನು? ಗಾಂಧಾರಿ ಮೆಣಸು? ಗಾಂಧಾರಿ ಅಲ್ಲ ಇದು, ಅದು ಗಾಂಧಾರಿ ಮತ್ತೆ ನಾರ್ಮಲ್ ಮೆಣಸಿನಗಿಂತ ಒಂದು ಮೀಡಿಯಂ ಇದರಲ್ಲಿ ಇರ್ತದೆ ಅದು. ಮತ್ತೆ ಇದಕ್ಕೆ ನಾವೀಗ ಹಿಂಗ್ ಹಾಕೊಳ್ಳಿ. ಹಿಂಗಿನ ಪುಡಿ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕಿದರೆ ಚೆನ್ನಾಗಿರುತ್ತೆ ಪರಿಮಳ.
ಸ್ವಲ್ಪ ಬಿದ್ದು ಸಾಕಾಗುತ್ತಲ್ಲ. ಹಾಂ, ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಂ, ಇದು ಒಂಥರ ಆರೋಗ್ಯಕ್ಕೂ ಕೂಡ ಒಳ್ಳೇದಂತಲ್ಲ. ಹೌದೌದು. ಈಗ ಎಲ್ಲ ಮತ್ತು ಕರಿಬೇವು ಸೊಪ್ಪು ಇದು ಕೂಡ ಸಣ್ಣ ಹೆಚ್ಚಿಟ್ಕೊಂಡಿದ್ದೇನೆ. ಮತ್ತು ತೆಂಗಿನಕಾಯಿ ಸ್ವಲ್ಪ ತುರಿ, ಇದಕ್ಕೆ ತೆಂಗಿನಕಾಯಿ ಜಾಸ್ತಿನೇ ಬೇಕು. ನಾನು ಸ್ವಲ್ಪ ತುರಿದು ಹಾಕಿದ್ದೇನೆ. ಮತ್ತೆ ಸ್ವಲ್ಪ ಹೀಗೆ ಪೀಸಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದು ಚೆನ್ನಾಗಿರುತ್ತೆ ತಿನ್ನುವಾಗ, ಬಾಯಿಗೆ ಹೇಗೆ ಸಿಗಲಿ ಅಂತ. ಹೌದು. ನಾರ್ಮಲ್ ಪುಂಡಿ ಪುಂಡಿ ಅಂತ ಹೇಳ್ತಾರಲ್ಲ ಇದಕ್ಕೆ, ಕಡುಬು. ಕಡುಬು ಅಂತ ಹೇಳಿದ್ರೆ ಹೀಗೆ ನಾವೆಲ್ಲ ಹಬೆಲ್ ಬೇಯಿಸೋದಕ್ಕೆ ಕಡುಬು ಅಂತ ಹೇಳ್ತಾರೆ. ನಾರ್ಮಲ್ ಕಡುಬಿ ಕೂಡ ನಾವು ತೆಂಗಿನಕಾಯಿ ಹಾಕ್ತೀವಿ. ಹೌದು, ತುರಿದು ಹಾಕ್ತೀವಲ್ಲ ಅದಕ್ಕೆ. ಇದಕ್ಕೆ ಹೀಗೆ ಪೀಸಸ್ ಮಾಡಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀವಿ. ಮತ್ತೆ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು 1.5 ಟೀ ಸ್ಪೂನ್ ಅಷ್ಟು ಉಪ್ಪು ಸಾಕಾಗ್ತದೆ. ಮತ್ತು ಇದು ಮಿಕ್ಸ್ ಮಾಡಿ ನಾವು ಒಂದು ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ. ಹೌದು, ಇದಕ್ಕೊಂದು ಚೂರು ಎಣ್ಣೆ ಬೇಕು ಮಿಕ್ಸ್ ಮಾಡುವಾಗ. ಹೌದು, ಸ್ವಲ್ಪ ಸಾಕು. ನಾವೀಗ ಇದಕ್ಕೊಂದು 2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳುವ. ಆಯಿಲ್ ಹಾಕೋದು ಯಾಕೆಂದ್ರೆ ಅದು ತುಂಬ ಅಂಟಂಟಾಗಿ ಬರಬಾರ್ದು, ಸ್ವಲ್ಪ ಬಿಡಿ ಬಿಡಿ ಉದುರಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಬದಲು ತುಪ್ಪನೂ ಹಾಕ್ಕೊಳ್ಬೋದು ಬೇಕಾದ್ರೆ. ಕೆಲವು ಪಲಾವ್ ಮಾಡುವಾಗೆಲ್ಲ ಹಾಕ್ತಾರಲ್ಲ. ಹೌದು, 2 ಒಟ್ಟು ಮಾಡಿ ಅಲ್ವಾ. ಈಗ ನಾವು ಹಾಕಿದ ಉಪ್ಪು ಮತ್ತೆ ಬೇರೆ ಶುಂಠಿ ಕಾಯಿ ಮೆಣಸು ಎಲ್ಲ ಉಂಟಲ್ಲ, ಸರಿ ಮಿಕ್ಸ್ ಆಗಬೇಕು ಇದಕ್ಕೆ. ಮಿಕ್ಸ್ ಆಗಿ ಇದೊಂದು 10 ನಿಮಿಷ ಇಟ್ಟರೆ ಚೆನ್ನಾಗಿ ಬರುತ್ತೆ. ಅಂದರೆ ಸ್ವಲ್ಪ ಹೀರ್ಕೊಂಡು ಎಲ್ಲ ಕರೆಕ್ಟ್ ಆಗುತ್ತಲ್ಲ. ಹೌದು. ನನಗೀಗ ಪ್ಲೇಟಿಗೆ ಸ್ವಲ್ಪ ತುಪ್ಪ ಬೇಕು. ತುಪ್ಪ ಬೇಕಲ್ಲ. ಓಕೆ, ತುಪ್ಪ ಅಂತ ಬಂದಾಗ ನಾವು ಕೇಸಿಯವರ ಶುದ್ಧ ಹಸುವಿನ ತುಪ್ಪ ಹಾಕ್ತೀವಿ. ಇದು ಸ್ವಲ್ಪ ನಮಗೆ ಗ್ರೀಸ್ ಮಾಡ್ಲಿಕ್ಕೆ ಮಾತ್ರ ತುಪ್ಪ. ಹೌದು, ತುಪ್ಪ ಇಲ್ದಿದ್ರೆ ಆಯಿಲ್ ಕೂಡ ಹಾಕ್ಬೋದು. ಆಯಿಲ್ ಕೂಡ ಹಾಕ್ಬೋದು, ಇದು ಸ್ವಲ್ಪ ಬೇರೆ ಫ್ಲೇವರ್ ಬರುತ್ತೆ. ನಮಗಿದು ಮಿಕ್ಸ್ಚರ್ ಎಷ್ಟಕ್ಕೆ ಬರ್ತದೆ ಅಂತ ಗೊತ್ತಾಗಲಿಲ್ಲ. ಮತ್ತೆ ಬೇಕಾದರೆ ಇನ್ನೊಂದು ಪ್ಲೇಟ್ ನಾವು ಯೂಸ್ ಮಾಡುವ. ಅಂದಾಜಿಗೆ ನಾವು ಹೌದು. ನಾವು ಸೌತೆಕಾಯಿ ತುರಿವಾಗ ಅದರಲ್ಲಿ ನೀರು ಬಿಟ್ಕೊಳತ್ತಲ್ಲ, ಅದನ್ನೇ ಹಾಕ್ಕೊಳ್ಬೇಕು ಇದಕ್ಕೆ. ಅದು ವೇಸ್ಟ್ ಮಾಡಬಾರ್ದು. ತುರಿವಾಗ ಬರುತ್ತಲ್ಲ. ಈಗ ನಾವು ಇಡ್ಲಿ ಹೇಗೆ ಹಾಕಿಡ್ತೀವಿ ಅದೇ ರೀತಿ ಹಾಕಿಡಬೇಕು. ಕೈಯಲ್ಲಿ ಏನು ತಟ್ಟಬೇಕು ಅಂತಿಲ್ಲಲ್ಲ, ಈಗ ರೌಂಡ್ ರೌಂಡ್ ಥರ ಮಾಡಿ? ಇಲ್ಲ ಇಲ್ಲ, ಅದು ಆಗಿಲ್ಲ. ಕಡುಬು ಅಂದರೆ ಹಾಗೆ ಮಾಡಲಿಕ್ಕಿಲ್ಲ. ಇದೊಂದು ಸ್ವಲ್ಪ ಕಮ್ಮಿ ಹಾಕಿದರೆ ಒಳ್ಳೆಯದು, ಅದು ಬೆಂದು ಮತ್ತೆ ಮೇಲೆ ಬರುತ್ತಲ್ಲ. ನೋಡಲಿಕ್ಕೆ ಸ್ವಲ್ಪ ಇಡ್ಲಿ ಥರನೇ ಕಾಣ್ಬೋದಲ್ಲ, ರವಾ ಇಡ್ಲಿ ಥರ ಕಾಣಿಸುತ್ತೆ. ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರ್ಬೋದು. ಹಾಂ, ಟೇಸ್ಟ್ ಡೆಫಿನೆಟ್ಲಿ ಡಿಫ್ರೆಂಟ್ ಇರುತ್ತೆ. ಸೌತೆಕಾಯಿ ಫ್ಲೇವರ್ ಚೆನ್ನಾಗಿರುತ್ತೆ. ನಮ್ಗಂದ್ರೆ ಮಳೆಗಾಲದಲ್ಲಿ ಅದು ಥಂಡಿ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಮಾರ್ಕೆಟ್ ಕಮ್ಮಿ ಇರುತ್ತೆ. ನಾವು ಈಗ ರೇಟ್ ಕಮ್ಮಿ ಇರುತ್ತೆ. ಇವಾಗ ಇಂಥದ್ದೆಲ್ಲ ತಂದು ಯೂಸ್ ಮಾಡ್ಬೋದು. ಅದೇ ಥಂಡಿ ಆಗದೆ ಇರುವಾಗೆ ಬಿಸಿ ಬೇಯಿಸ್ಕೊಂಡು ಯೂಸ್ ಮಾಡಿ. ನೋಡಿ, 2 ಪ್ಲೇಟಿಗೆ ಹಿಡಿಯುತ್ತೆ ಇವಾಗ. ಆಗುತ್ತಲ್ಲ. ನಾವು ಇದನ್ನೊಂದು ಇಟ್ಕೊಳ್ಳುವ. ಓಕೆ, ನೀರಂತೂ ಕುದಿಯುತ್ತಾ ಉಂಟು. ಸ್ಟೀಮ್ ಸ್ಟಾರ್ಟ್ ಆಗಿದೆ, ಮುಚ್ಚಿಡಿ. ನಾವು ಇದಕ್ಕೆ ಎಣ್ಣೆ ಹಾಕಿದೀವಲ್ಲ, ಬೆಂದ್ಮೇಲೆ ತನ್ನಷ್ಟಕ್ಕೆ ಬರುತ್ತೆ ಮೇಲೆ. ಬರುತ್ತಲ್ಲ, ಮಿಕ್ಸ್ ಮಾಡುವಾಗ ಹಾಕಿದೀವಲ್ಲ. ಹೌದು. ಇನ್ನೊಂದು ಪ್ಲೇಟ್ ಇಡುವ. ರೆಡಿ ಅಲ್ಲ? ಜಾಸ್ತಿ ಇಡಲಾ? ಇದು ಈಗ ಬೆಂದರೆ ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಬೇಯ್ತಲ್ಲ. ಓಕೆ, ನಾವು ನಾರ್ಮಲ್ ಆಗಿ ಸೌತೆಕಾಯಿಯನ್ನು ಏನು ಸಲಾಡಿಗೆಲ್ಲ ಯೂಸ್ ಮಾಡ್ತೇವೆ ಅಥವಾ ಡೈರೆಕ್ಟ್ ಉಪ್ಪು ಹಾಕೊಂಡು ತಿಂತೀವಿ. ಹಾಗೆ ತಿಂತೀವಿ.
ಸಮ್ಮರಲ್ಲಿ. ಇದು ಸ್ಪೆಷಲ್ ಆಗಿ ನಮಗೆ ಈಗ ಮಳೆಗಾಲಕ್ಕೆ ಈ ತರ ಸೌತೆಕಾಯಿ ಮಾಡ್ಬೋದು. ಈಗ ಬೇರೆ ತರಕಾರಿ, ಈಗ ಸೌತೆಕಾಯಿ ಬಿಟ್ಟು ಬೇರೆ ಎಲ್ಲ ಆಡ್ ಮಾಡ್ಕೊಳ್ಬೋದಾ? ಈಗ ಬೇರೆನಾ ಕ್ಯಾರೆಟ್ ಈ ತರ ಅದೆಲ್ಲ ಹಾಕೊಳ್ಬೋದು, ಮಿಕ್ಸ್ ಮಾಡ್ಕೊಳ್ಬೋದು. ಹಾಗಾದ್ರೆ ಇದು ಅಂದ್ರೆ ಕ್ಯಾರೆಟ್ ಹಾಕ್ಬೋದು, ಯಾಕಂದ್ರೆ ಅದಕ್ಕೇನು ಹೆಚ್ಚು ಡಾಮಿನೇಟಿಂಗ್ ಫ್ಲೇವರ್ ಇಲ್ಲ ಅಲ್ಲ, ಇದ್ರದ್ದೇ ಸ್ಮೆಲ್ ಜಾಸ್ತಿ ಬರುತ್ತೆ, ಚೆನ್ನಾಗಿ ಬರುತ್ತಲ್ಲ. ಓಕೆ. ಹಾಗಾಗಿ ನಾರ್ಮಲ್ ಆಗಿ ನಾವೆಲ್ಲ ಹುಡುಗರೆಲ್ಲ ಅಡುಗೆ ಮಾಡುವಾಗ ಎಂತ ಮಾಡ್ತಾರೆ, ಹೊರಗೆ ಹೋಗಿ ಸ್ವಲ್ಪ ಆ ಕಡೆ ಹೋಗಿ ಬರುವಾಗೆಲ್ಲ ಸೌಂಡ್ ಅಲ್ಲೇ ಬರ್ತದೆ, ಅಂದ್ರೆ ವಿಸುಲ್ ಬರುತ್ತೆ. ಹಾಗಾಗಿ ಇದು ಈಸಿ ಕೂಡ, ನಮಗೆ ಗೊತ್ತಾಗುತ್ತೆ ಎಷ್ಟೊತ್ತಿಗೆ ಬೇಯ್ತದೆ ಹೇಗೆ ಅಂತ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಕೂಡ ಯೂಸ್ ಮಾಡ್ಬೋದಲ್ಲ. ಓಕೆ, ಆಲ್ಮೋಸ್ಟ್ ಬೇಯ್ಲಿಲ್ಲ. ಹಾಗಾದ್ರೆ ಈಗ ಒಂದು 10 ನಿಮಿಷ ಬಂದರೆ ರೆಡಿ ಆಗುತ್ತಲ್ಲ. ನೀವು ಹೇಳಿದ್ರಿ ಹುಡುಗರು ಆಚೆ ಈಚೆ ಹೋಗಿ ಮರ್ತಾ ಹೋಗುತ್ತೆ ಅಂತ, ನಮ್ಗೆ ಕೂಡ ಬೆಳಿಗ್ಗೆ ವರ್ಕ್ ಪ್ರೆಷರ್ ಇರತ್ತಲ್ಲ ಹೋಗ್ಲಿಕ್ಕೆ, ಹಾಗೆ ಅವಾಗ ನಾವು ಒಂದು ಕೆಲಸ ಇದನ್ನಿಟ್ಟು ಇನ್ನೊಂದು ಕಡೆ ಹೋಗಿ ನೆಕ್ಸ್ಟ್ ಹೌದು ನೆಕ್ಸ್ಟ್ ಬ್ಯಾಚ್ ಬೇಯಿಸುವಾಗ ಕೆಲವು ಸಲ ನೀರು ಹಾಕ್ಲಿಕ್ಕೆಲ್ಲ ಮರ್ತೋಗ್ಬಿಡತ್ತೆ, ಹೋಗಿ ಎಷ್ಟೋ ಸಲ ಇಡ್ಲಿ ಪಾತ್ರೆ ಸುಟ್ಟು ಹೋಗಿದ್ದು ಇದೆ. ಹಾಗಾಗಿ ಇದು ಈ ತರ ಬಂದ್ರೆ ಒಳ್ಳೇದು. ಹೌದು, ರಿಮೈಂಡರ್. ಹಾಗಾಗಿ ವಿಜಯಲಕ್ಷ್ಮಿ ಅವರದ್ದು ಏನು ಹೋಮ್ ಅಪ್ಲೈನ್ಸಸ್ ಏನಿದೆ ಅದೊಂದು ಈಸಿಯಾಗಿ ಎಲ್ಲರಿಗೂ ಮಾಡಿಕೊಟ್ಟಿದ್ದು ಅಂತ ಹೇಳ್ಬೋದಲ್ಲ. ಓಕೆ, ರೆಡಿ ಆಗಲ್ಲ ಹಾಗಾದ್ರೆ ಈಗ. ನೋಡಿ ಈಗ ಸ್ಟೀಮ್ 10 ಮಿನಿಟ್ಸ್ ಆಯ್ತು, ಆಯ್ತಲ್ಲ, ಆಲ್ಮೋಸ್ಟ್ 7-8 ನಿಮಿಷ ಆಯ್ತಲ್ಲ. ಆಫ್ ಮಾಡಬೇಕಾದ್ರೆ ಆಫ್ ಮಾಡಿ. ಓಕೆ, ಬೆಂದಿರುತ್ತೆ ಅಂತ ಕಾಣುತ್ತೆ. ತೆಗೆದಾ? ಓಪನ್ ಮಾಡಿ. ಏನಾಗ್ಲಿಕ್ಕಿಲ್ಲ. ಎಸ್, ನೋಡಿ ಚೆನ್ನಾಗಿ ಬೆಂದು ಬಂದಿದೆ ಅಲ್ವಾ? ಹೌದು, ನಾನು ಹೇಳಿದೆಲ್ಲ ಸ್ವಲ್ಪ ಹಾಕಿದ್ರೆ ತುಂಬಾ ಮೇಲ್ ಬರುತ್ತೆ, ಉಬ್ಬಿ ಬರುತ್ತೆ, ಹಾಗೆ ಬಂದಿದೆ. ಓಕೆ, ಬಿಸಿ ಬಿಸಿಯಾದ ನೋಡಿ ಸ್ವಲ್ಪ ಆರಿದೆ ಈಗ. ತೆಗಿಬೇಕಾ? ನಿಮ್ಮ ಕೈ ಮಾತ್ರ ಬಿಸಿ ಹಾಕಿ, ನಂದು ಆಗಲಿ ಅಂತೇಳಿ. ನಿಮಗೆ ಪ್ರಾಕ್ಟೀಸ್ ಆಗಿದೆ ಅಲ್ಲ. ಓಕೆ, ಈಗ ತಣ್ಣ ಆರಿದೆ ಸ್ವಲ್ಪ. ಈಗ ನಾವು ಇದನ್ನು ತೆಗೆದು ಸರ್ವ್ ಮಾಡುವ. ತುಪ್ಪ ಹಾಕಿದ ಕಾರಣ ಚೆನ್ನಾಗಿ ಬರುತ್ತಲ್ಲ. ಹೌದು, ಈಸಿಯಾಗಿ ಮೇಲೆ ಬರ್ತಾ ಇದೆ. ಮತ್ತು ಇದು ಸ್ಟೀಮರ್ ಚೆನ್ನಾಗಿದೆ ಅಲ್ಲ, 10 ನಿಮಿಷದಲ್ಲಿ ಬೆಂದಿದೆ ನೋಡಿ. ಹೌದೌದು, ಚೆನ್ನಾಗಿ ಬಂದಿದೆ. ಈಗ ನಾರ್ಮಲ್ ಆಗಿ ಹೋಟೆಲ್ ಎಲ್ಲ ಆದರೆ ಏನು ಬಟ್ಟೆ ಹಾಕ್ತಾರೆ ನೋಡಿ. ಹೌದು ಹೌದು, ಅದು ಇಡ್ಲಿಗೆ ಅವರೆಲ್ಲ ಅಷ್ಟು ಗ್ರೀಸಿಂಗ್ ಮಾಡುವಾಗ ಎಷ್ಟು ಟೈಮ್ ತಗೊಳ್ಬೋದಲ್ಲ, ಈಸಿ ಆಗಲಿ ಅಂತ ಬಟ್ಟೆ ಹಾಕ್ತಾರೆ. ಹೌದು. ಓಕೆ, ಈಗ ಸೌತೆಕಾಯಿ ಕಡುಬು ಇಡ್ಲಿಯಾಗಿ ಬಂದಿದೆ. ಓಕೆ, ಸೌತೆಕಾಯಿ ಕಡುಬು ರೆಡಿ ಆಗಿದೆಲ್ಲ. ನೋಡ್ಲಿಕ್ಕೆ ಸೇಮ್ ಇಡ್ಲಿ ಥರನೇ ಉಂಟು. ಇದು ಜೊತೆಗೆ ಇದು ಯಾವ ಚಟ್ನಿ ಹೇಳಿದ್ರಿ? ಅದು ಕಾಯಿ ಚಟ್ನಿ ಅಲ್ಲ. ಚಟ್ನಿ ಇಲ್ಲದಿದ್ರು ಕೂಡ ನಡೀತದಲ್ಲ, ಹಾಗೆ ತಿನ್ಬೋದಲ್ಲ ಟೀ ಜೊತೆಲ್ಲ. ಈಗ ತೆಂಗಿನಕಾಯಿ ಹಾಕಿದ ಕಾರಣ ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು. ಈ ಕೆಲವು ರೊಟ್ಟಿಗೆಲ್ಲ ಹಾಕ್ತೇವೆ ನಾವು, ನಮ್ಮ ಆ ಕಡೆ ಎಲ್ಲ ಕಾವಲಿ ರೊಟ್ಟಿಗೆ ತೆಂಗಿನಕಾಯಿ ಹಾಕ್ತೇವೆ, ಅದಕ್ಕೆ ಚಟ್ನಿ ಏನು ಬೇಕಾಗೋದಿಲ್ಲ. ಸೇಮ್ ಅದೇ ಥರ. ಹಾಂ, ತಾಳಿಪತ್ತಲ್ಲ. ಹೌದು. ಓಕೆ, ಚಟ್ನಿ ಜೊತೆ ಸೌತೆಕಾಯಿಯ ಕಡುಬು ತಿಂದರೆ ಫುಲ್ಲು ಮುಗಿಸ್ಬೋದಲ್ಲ. ಹಾಗಾದರೆ ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ. ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಸೌತೆಕಾಯಿಯ ಕಡುಬು ರೆಡಿ ಮಾಡಿಕೊಟ್ಟಿದ್ದಾರೆ, ಜೊತೆಗೆ ಚಟ್ನಿ ಕೂಡ ಕೊಟ್ಟಿದ್ದಾರೆ, ಕಾಯಿ ಚಟ್ನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಸೌತೆಕಾಯಿ ಕಡುಬು ತಯಾರಿಸುವ ವಿಧಾನ. ಮೊದಲು 1 ಕಪ್ ಅಕ್ಕಿ ರವೆಯನ್ನ 1 ಗಂಟೆಗಳ ಕಾಲ ನೆನೆಯಲು ಇಟ್ಟು, ನಂತರ 2 ಮುಳ್ಳು ಸೌತೆಕಾಯಿಯ ತುರಿ, ಹೆಚ್ಚಿದ ಶುಂಠಿ, ಹಸಿಮೆಣಸು, ಹಿಂಗು ಪುಡಿ 1/4 ಚಮಚದಷ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವು, ತೆಂಗಿನ ತುರಿ, ತೆಂಗಿನ ಚೂರುಗಳು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬೆರೆಸಿಕೊಂಡು 10 ನಿಮಿಷ ನೆನೆಯಲು ಇಡಿ. ಆನಂತರ ಇಡ್ಲಿ ತಟ್ಟೆಗೆ ತುಪ್ಪ ಸವರಿ ತಯಾರಿಸಿದ ಮಿಶ್ರಣವನ್ನ ಹಾಕಿ ಹಬೆಯಲ್ಲಿ 15 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸೌತೆಕಾಯಿ ಕಡುಬು ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಓಕೆ, ನೋಡಿದ್ರಲ್ಲ ಸೌತೆಕಾಯಿಯ ಕಡುಬು ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರಿಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ಸೋದರ್, ಐಶ್ವರ್ಯ KT ಸ್ಪೆಷಲ್ ಟೀ, ಶಶಿ ಸೋಪ್, ಹಾಗೆಯೇ ವಿ ಕೇರ್ ಹೇರ್ ಆ್ಯಂಡ್ ಸ್ಕಿನ್ ಕ್ಲಿನಿಕ್. ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಕಡುಬು ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಆಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಏನು ಅಂತ ಅವ್ರ ಜೊತೆ ಕೇಳೋ.
ಎಸ್ ಮ್ಯಾಮ್. ಇವಾಗ ಹೇಳಿದ್ದು ಚಟ್ನಿ ಅಲ್ಲ, ಬೆಳ್ಳುಳ್ಳಿ ಚಟ್ನಿ ಅಲ್ಲ, ಬೆಳ್ಳುಳ್ಳಿ ಕಬಾಬ್ ಇದೆಲ್ಲ ಕೇಳಿದ್ದೇನೆ. ಇದು ಬೆಳ್ಳುಳ್ಳಿ ಚಟ್ನಿ, ಉಪ್ಪಿನಕಾಯಿ ಮಾಡ್ತಾರಲ್ಲ ಬೆಳ್ಳುಳ್ಳಿಯಲ್ಲಿ, ಚೆನ್ನಾಗಿರುತ್ತೆ. ಇದು ಕೂಡ ಹಾಗೆ ಒಂದು ಸ್ವಲ್ಪ ದಿನ ಇಟ್ಕೊಂಡು ಹಾಗೆ ತಿನ್ಬೋದಾ? ಓಕೆ. ಎಸ್ ಮ್ಯಾಮ್. ಈಗ ಅದಕ್ಕೆ ಏನು ಬೇಕು? ಒಂದು ಫ್ರೈ ಮಾಡ್ಲಿಕ್ಕೆ ಒಂದು ಪ್ಯಾನ್ ಬೇಕಲ್ಲ. ಓಕೆ. ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ. ನಿಮ್ಮ ಮನೆಯಲ್ಲೆಲ್ಲ ನೀವೇ ಒಲೆ ಉರಿಸಿದ? ಹೌದು. ನಮ್ಮ ಸೋರಿ ಮನೇಲಿ ನಾನು ಹಚ್ತಾ ಇದ್ದೀನಿ. ಓಕೆ. ಇದು ಆಯಿಲ್ ಹಾಕೋದಾ? ಹಾಂ, ಸ್ವಲ್ಪ ಆಯಿಲ್ ಬೇಕು. ಇಲ್ಲುಂಟು. ಈಗ ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳುವ. ಓಕೆ. ಒಂದು 2 ಚಮಚದಷ್ಟು ಆಯಿಲ್ ಸಾಕು. ಮತ್ತು ಬೆಳ್ಳುಳ್ಳಿಯನ್ನು ಕರೆಕ್ಟಾಗಿ ಕಟ್ ಮಾಡಿ ತಂದಿರಲ್ಲ, ಇದನ್ನೆಲ್ಲ ಹೀಗೆ ಚಾಪ್ ಮಾಡ್ಕೊಳ್ಬೇಕು. ಆಗ ಬೇಗ ಫ್ರೈನೂ ಆಗ್ತದೆ. ಇಲ್ಲದ್ರೆ ಇಡೀ ಇದ್ರೆ ಸಿಡಿಯೋ ಚಾನ್ಸ್ ಇರ್ತದೆ. ಹೌದು. ಅಂದರೆ ಸಿಪ್ಪೆ ಮುತ್ತ ಸಿಪ್ಪೆ ಎಲ್ಲ ತೆಗೆದು ಈಗ ಜಜ್ಜಿ ಹಾಕ್ಬೇಕಷ್ಟೇ. ಹಾಕ್ಬೇಕಲ್ಲ. ಅಂದರೆ ಇದನ್ನು ಏನು ಇದು ಮಾಡಲಿಕ್ಕಿಲ್ಲ, ಮಿಕ್ಸ್ ಮಾಡಲಿಕ್ಕಿಲ್ಲ? ಯಾವುದನ್ನು? ಬೆಳ್ಳುಳ್ಳಿ ಅಂದರೆ ಚಟ್ನಿ ತಿಳಿದ್ರೆ ಚಟ್ನಿ. ಹೌದು, ಮಿಕ್ಸಿಗೆ ಹಾಕಬೇಕು. ಮಿಕ್ಸ್ ಆಗಿ ಹೀಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಏನು ಬೇಯಿಸಿ ಮಾಡಿದ ಕಾರಣ ಸ್ವಲ್ಪ 1 ವಾರ 2 ವಾರ ಇಟ್ಕೊಳ್ಬೋದು. ಬೇಯಿಸಿ ಮತ್ತೆ ಇದಕ್ಕೆ ಉಂಟಲ್ಲ, ನಾವು ಒಣ ಕೊಬ್ಬರಿ ಯೂಸ್ ಮಾಡಿದರೆ ಅದು ಹಾಗೆ ನಾವು ಹೊರಗೇನೆ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕಂತ ಇಲ್ಲ. ಓಕೆ ಓಕೆ. ಸಾಧಾರಣ ಒಂದು ತಿಂಗಳಲ್ಲಿ ಇಟ್ಕೊಳ್ಬೋದಲ್ಲ? ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ 1 ತಿಂಗಳು ಜಾಸ್ತಿನೇ ಇಟ್ಕೊಳ್ಬೋದು ಒಣ ಕೊಬ್ಬರಿ ಹಾಕಿದರೆ. ಈಗ ಇದಕ್ಕೆ ನಾನು ಕರಿಬೇವು ಹಾಕ್ತಾ ಇದ್ದೀನಿ. ಇದಕ್ಕೆ ತುಂಬ ಕರಿಬೇವು ಹಾಕ್ಬೋದು. ಚೆನ್ನಾಗಿ ಬರುತ್ತಾ? ಚೆನ್ನಾಗಿರುತ್ತೆ. ಕರಿಬೇವನ್ನು ಕಟ್ ಮಾಡಿ ಹಾಕಿದ್ರ? ಹೌದು. ಬೀಸಲಿಕ್ಕೆ ಹೆಚ್ಚು ಸೈಡಿಗೆ ಇಡ್ಲಿಕ್ಕೆ ಇಲ್ಲಲ್ಲ? ಇಲ್ಲ, ಚಟ್ನಿ ಆಗುವಾಗ ಇದೆಲ್ಲ ಮಿಕ್ಸ್ ಆಗ್ತದಲ್ಲ. ಹೌದು. ಒಗ್ಗರಣೆ ಹಾಕಿದ್ರೆ ಮಾತ್ರ ಅದು ಹಾಗಿರುತ್ತಲ್ಲ. ಹೌದು. ಈಗ ತೆಂಗಿನಕಾಯಿ ಹಾಕ್ಕೊಳ್ವಾ? ತೆಂಗಿನಕಾಯಿ ಸ್ವಲ್ಪ ಹಾಕಿದ್ರಲ್ಲ? ಸ್ವಲ್ಪ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ವಾ? ಹುಣಸೆ ಹಣ್ಣಲ್ಲ? ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲಲ್ಲ? ಇಲ್ಲ, ಅಷ್ಟೇ. ಬೆಳ್ಳುಳ್ಳಿ ಅಲ್ಲ, ಕೆಲವರೆಲ್ಲ ಮಾಡ್ತಾರೆ ಇದಕ್ಕೆ ಗರಂ ಮಸಾಲ ಎಲ್ಲ ಹಾಕಿ ಮಾಡ್ತಾರೆ. ಆದರೆ ಇದು ಸ್ವಲ್ಪ ಈಸಿಯಾಗಿರುತ್ತೆ. ಮತ್ತೆ ಈ ಟೈಮಲ್ಲೆಲ್ಲ, ಈ ಮಳೆಗಾಲ ಟೈಮಲ್ಲೆಲ್ಲ ಜಾಸ್ತಿ ಮಾಡ್ಕೊಂಡು ಕೂರ್ಲಿಕ್ಕೆಲ್ಲ ಇಲ್ಲ. ಹೌದೌದು. ಮನೆಯಲ್ಲಿರುವಾಗ ಕಾರಣ ಈಸಿ ರಪರಪ ಆಗುವಂಥದ್ದು ಇರುತ್ತಲ್ಲ, ಹಾಗಾಗಿ ಇದೆಲ್ಲ ಅದೇ ಊಟಕ್ಕೆಲ್ಲ ಒಳ್ಳೇದಾಗುತ್ತಲ್ಲ. ಊಟಕ್ಕೆ ಚೆನ್ನಾಗಿರುತ್ತೆ. ಅದಿಷ್ಟು ಕೆಂಪಾದರೆ ಸಾಕು. ಈಗ ಇದಕ್ಕೆ ನಾವು ಚಿಲ್ಲಿ ಪೌಡ್ರ್ ಹಾಕ್ತೀವಿ. ನಾವು ಸ್ಪೆಷಲಾಗಿ ಖಾರಕ್ಕೆ ನಾನಾವರ ಮೆಣಸು ನೋಡಿ ಹಾಕ್ತಿದ್ವಿ. 1 ನಿಮಿಷ ಸ್ಪೂನಲ್ಲಿ ಹಾಕ್ತಿದ್ದೀರಾ? ನೋಡ್ಕೊಳ್ಳುವ. ಸಾಕು. ಆಫ್ ಮಾಡೋದಾ ಸ್ಟವ್? ಇದು ಖಾರ ಇದೆಲ್ಲ ತುಂಬ. ಸ್ವಲ್ಪ ಹೀಗೆ ರೋಸ್ಟ್ ಆದರೆ ಸಾಕು. ಇದೊಂದು ಸ್ವಲ್ಪ ಆರಲಿ, ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳುವ. ಎಸ್ ಮ್ಯಾಮ್. ಈಗ ಏನು ಮಳೆಗಾಲ ಸ್ಟಾರ್ಟ್ ಆಗೋ ಟೈಮ್ ಬರ್ತಾ ಉಂಟು, ಏನು ಮಾಡ್ತಿದ್ರು? ಅಂದರೆ ಈಗ ಫುಡ್ಡಲ್ಲಿ ಏನು ವೆರೈಟಿ ಎಲ್ಲ ರೆಡಿ ಮಾಡ್ತಿದ್ರು? ಫುಡ್ಡಲ್ಲಿ ವೆರೈಟಿ ಈಗ ಎಂತ ಇಲ್ಲ, ಹಪ್ಪಳ ಅದೆಲ್ಲ ಅಂಗಡಿಯಿಂದನೇ ತರೋದು. ಸಂಡಿಗೆ ಅದೆಲ್ಲ. ಈಗ ನಾರ್ಮಲ್ ಆಗಿ ಉಪ್ಪಿನಕಾಯಿನೂ ಅಷ್ಟೇ. ಎಲ್ಲ BP ಹಾಗೆಲ್ಲ ಪ್ರಾಬ್ಲಮ್ ಇರೋದ್ರಿಂದ. ಉಪ್ಪಿನಕಾಯಿ BP ಇರುತ್ತೆ? ಉಪ್ಪಲ್ವಾ ಅದು? ಜಾಸ್ತಿ ತಿನ್ನಬಾರ್ದು. ಆದರೂ ಒಂದು ಸ್ವಲ್ಪ ಟೇಸ್ಟಿಗೆ ಹಾಕಿ. ಹಲಸಿನ ಹಣ್ಣೆಲ್ಲ ಇಲ್ಲ ಮನೆಯಲ್ಲಿ? ಹಲಸಿನ ಹಣ್ಣಿಗಿಲ್ಲ, ಮೊದಲು ಮನೆಯಲ್ಲಿ ಹಳೆ ಮನೆಯಲ್ಲೆಲ್ಲ ಇತ್ತು. ಇಲ್ಲಾಂದ್ರೆ ಹಪ್ಪಳ ಹಾಕುದು ಈ ತರ ಅದೆಲ್ಲ ಮಾಡ್ತಿದ್ವಿ ಮೊದಲು. ಹಲಸಿನ ಹಪ್ಪಳ, ಅದರ ಬೀಜವನ್ನೆಲ್ಲ ಒಣಗಿಸಿ ಅದೆಲ್ಲ ಮಾಡ್ತಾ ಇದ್ರೆ. ಈಗೆಲ್ಲ ಪೇಟೆಯಲ್ಲಿ ಕೂಡ ಸಿಗುತ್ತೆ? ಪೇಟೆಲ್ಲ ಸಿಗತ್ತಲ್ಲ, ಅದೇ ರಿಸ್ಕ್ ತಗೊಳಕ್ಕೆ ಯಾರು ರೆಡಿ ಇಲ್ಲ ಈಗ. ಹಳ್ಳಿ ಸೈಡ್ ಎಲ್ಲ ಜಾಸ್ತಿ ಅದೆಲ್ಲ ಕಟ್ಟಿ ರೆಡಿ ಮಾಡಿ ಇಡ್ತಾರೆ. ಮತ್ತೆ ಈಗೆಲ್ಲ ಬೇಕ್ರಿಲೇ ಸಿಗತ್ತಲ್ಲ? ಬೇಕ್ರಿಲಿ ಸಿಗತ್ತೆ. ಎಕ್ಸಿಬಿಷನ್, ಈ ಮೇಳಗಳೆಲ್ಲ ಮಾಡ್ತಾರಲ್ಲ, ಅಲ್ಲಿ ಹೋದ್ರೆ ಎಲ್ಲ ಸಿಗತ್ತೆ. ಎಲ್ಲ ತಗೊಂಡು ಬಂದ್ಬಿಡ್ಬೋದು ಒಂದೇ ಕಡೆಯಿಂದ. ಸೀಸನ್ ಟೈಮಲ್ಲೆಲ್ಲ ಇರುತ್ತಲ್ಲ. ಹಲಸಿನ ಹಣ್ಣು ಕೂಡ ಈಗ ಪೇಟೆಯಲ್ಲಿ ಕೂಡ ಸಿಗುತ್ತೆ, ತರಕಾರಿ ಅಂಗಡಿ ಆ ಥರದ ಹಲಸಿನ ಹಣ್ಣು ಕೂಡ ಸಿಗುತ್ತೆ. ಮೊದಲೆಲ್ಲ ಮನೇಲೇ ಇರ್ತಿತ್ತು, ಫ್ರೀಯಾಗಿ ಸಿಕ್ತಿತ್ತು. ಈಗ ದುಡ್ಡು ಕೊಟ್ಟು ತಗೊಳ್ಬೇಕು. ಮಾವಿನ ಹಣ್ಣು ಅಷ್ಟೇ, ಮೊದಲು ಮನೆಯಲ್ಲೇ ಮರ ಎಲ್ಲ ಇರುವಾಗ
ನೀವೆಲ್ಲ ದುಡ್ಡು ಕೊಟ್ಟು ತಗೊಳ್ಬೇಕು. ಅದು ಮತ್ತೆ ಅದು ಹೇಗೆ ಹಣ್ಣು ಮಾಡಿರ್ತಾರಂತ ನಮ್ಗೆ ಗೊತ್ತಿರಲ್ಲ, ಕೆಮಿಕಲ್ಸ್ ಎಲ್ಲ ಹಾಕಿ. ಹೀಗೆ ಮನೆಯಲ್ಲಿ ಬಿದ್ದಿದ್ದ ಹಣ್ಣೆಲ್ಲ ಯೂಸ್ ಮಾಡ್ತೀವಿ. ಹೌದು. ಇವಾಗ ಮಾವಿನ ಹಣ್ಣು ಹಲಸಿನ ಹಣ್ಣೆಲ್ಲ ಜಾಸ್ತಿ ಎಷ್ಟು ಸಿಗುತ್ತೆ ಊರಲ್ಲೆಲ್ಲ ಹೋದರೆ. ಅದೇ ಅದರದ್ದೇ ಏನು ಪೇಟೆಯಿಂದ ತರೋದೇ ಕಡಿಮೆ ಇರುತ್ತೆ ಕೆಲವರು. ಈ ಹಳ್ಳಿ ಸೈಡಲ್ಲೆಲ್ಲ ಮನೇಲಿ ಏನೆಲ್ಲ ಉಂಟು ಅದೇ ಮಾಡ್ತಾರೆ. ತರಕಾರಿ ಕೂಡ ಬೆಳೀಲಿಕ್ಕೆ ಈಸಿ ನೋಡಿ, ನೀರೆಲ್ಲ ಬೀಳ್ತಾ ಇರ್ತಲ್ಲ, ಹಾಗಾಗಿ ಮನೆ ಸುತ್ತ ಎಲ್ಲ ತರಕಾರಿ ಕೂಡ ಮಾಡ್ತಾರೆ. ಓಕೆ, ಆಲ್ಮೋಸ್ಟ್ ಆರಿದಲ್ಲ, ಇದೀಗ ಆರಿದೆ. ಮಿಕ್ಸಿ ಬೇಕಲ್ಲ, ಹಾಕೋದು. ನಾವಿದಕ್ಕೆ ಉಪ್ಪು ಹಾಕ್ಲಿಲ್ಲ ಅಲ್ಲ, ಇವಾಗ ಉಪ್ಪು ಹಾಕಿ ತಿರುಗಿಸಿದ್ರೆ ಆಯ್ತು. ಚಟ್ನಿ ಅಂತೂ ಉಪ್ಪು ಬೇಕೇ ಬೇಕಲ್ಲ. ಹೌದು, ಉಪ್ಪಿಲ್ಲದಿದ್ರೆ ಟೇಸ್ಟ್ ಇಲ್ಲ. ಮತ್ತೆ ನಾವು ಚಿಲ್ಲಿ ಪೌಡರ್ ಎಲ್ಲ ಹಾಕಿದೀವಲ್ಲ, ಜಾಸ್ತಿ ಖಾರ ಇರ್ಬೋದು, ಹಾಗೆ ಸ್ವಲ್ಪ ನೋಡಿಕೊಂಡು. ಬೆಳ್ಳುಳ್ಳಿ ಕೂಡ ಒಂಥರ ಖಾರ. ಹೌದು ಹೌದು. ನಂಗೊಂದು ಸ್ಪೂನ್ ಕೊಡಿ ಆಯ್ತಾ. ಅದು ಒಂದು 3/4 ಟೀ ಸ್ಪೂನ್ ಅಷ್ಟೇ. ಸ್ವಲ್ಪ ಕಮ್ಮಿನೇ ಹಾಕ್ತೀನಿ, ಮತ್ತೆ ನೋಡಿ ಬೇಕಾದರೆ ಆ್ಯಡ್ ಮಾಡ್ಬೋದು. ನೀರು ಹಾಕ್ಲಿಕ್ಕೆ ಏನಿಲ್ಲಲ್ಲ, ಇದು ಡ್ರೈ ಕಡಿಬೇಕು, ಹಾಗೆ ನಮ್ಗೆ ತುಂಬ ದಿನ ಇಡ್ಲಿಕ್ಕೆ ಡ್ರೈ ಇದ್ರೆ ಒಳ್ಳೆಯದಲ್ಲ, ಸ್ವಲ್ಪ ಹುಡಿ ಹುಡಿ ಥರ ಬರುತ್ತೆ. ಹೌದು. ಓಕೆ, ಇದನ್ನೀಗ ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಸಾಕಲ್ಲ ಎಷ್ಟಾದರೆ? ಸಾಕು. ನೀವು ಕೇಳಿದ್ರಲ್ಲ ಮಳೆಗಾಲಕ್ಕೆ ಅಂತ, ಇದೆಲ್ಲ ಮಳೆಗಾಲಕ್ಕೆ ಒಳ್ಳೇದು ಇದಲ್ಲ. ಇದು ಎಂತ ಶೀತ ಅದನ್ನೆಲ್ಲ ತಡೆಯುತ್ತಲ್ಲ. ಅದು ಸ್ವಲ್ಪ ಖಾರ ಖಾರ ಜಾಸ್ತಿ ಇರುತ್ತೆ, ಖಾರ ಎಲ್ಲ ಜಾಸ್ತಿ ಇದ್ದಾಗ ಮಳೆಗಾಲ ಎಲ್ಲ ಅದೆಲ್ಲ ಬೇಕಲ್ಲ. ಹೌದು, ಮತ್ತು ನಾವು ಇದನ್ನು ಫ್ರೈ ಮಾಡಿದ್ದೀವಲ್ಲ, ಇದರದೊಂದು ಫ್ಲೇವರ್ ಡಿಫ್ರೆಂಟ್ ಇರ್ತದೆ. ಮತ್ತು ನಾವು ಇದಕ್ಕೆ ಬೇರೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಹಾಕಲಿಲ್ಲ ನೋಡಿ, ನಮಗೆ ಬೆಳ್ಳುಳ್ಳಿದ ಫ್ಲೇವರ್ ಮೇನ್ ಸಿಗ್ತಾ ಇರ್ತದೆ. ಹೌದು, ಕೆಲವರಿಗೆಲ್ಲ ಬೆಳ್ಳುಳ್ಳಿ ಅಂತ ಭಾರಿ ಇಷ್ಟ ಇರುತ್ತೆ. ಉಪ್ಪಿನಕಾಯಿ ಎಲ್ಲ ಉಂಟಲ್ಲ, ಹೌದು, ಉಪ್ಪಿನಕಾಯಿ ಎಲ್ಲ ಉಪ್ಪಿನಕಾಯಿ ಅಂತ ಹೇಳಿದ್ರೆ ಭಾರಿ ಇಷ್ಟ. ಮಾವಿನಕಾಯಿ ಈ ಥರಕ್ಕಿಂತ ಟೇಸ್ಟ್ ಗಮ್ಮತ್ತಿರುತ್ತೆ. ಖಾರ ಅಲ್ವ ಮಾತ್ರ. ಮತ್ತು ಇದು ದೋಸೆ ಚಪಾತಿ ಅದಕ್ಕೆಲ್ಲ ಉಂಟಲ್ಲ, ಬೇರೆ ಚಟ್ನಿ ಜೊತೆಲಿ ಇದನ್ನು ಸ್ವಲ್ಪ ತಗೋಬೋದು ಎಕ್ಸ್ಟ್ರಾ ಹಾಕಿ ಅಲ್ಲ. ಆಲ್ಮೋಸ್ಟ್ ರೆಡಿ. ಫುಲ್ಲಿ ರೆಡಿ. ಬೆಳ್ಳುಳ್ಳಿ ಚಟ್ನಿ, ಸ್ಪೆಷಲ್ ಬೆಳ್ಳುಳ್ಳಿ ಚಟ್ನಿ ಅಂತ ಹೇಳ್ಬೋದಲ್ಲ. ಇದಕ್ಕೆ ತೆಂಗಿನಕಾಯಿ ಹಾಕಿ ಮತ್ತೆ ಬೆಳ್ಳುಳ್ಳಿ ಮತ್ತು ಹುಳಿ, ಕರಿಬೇವು, ಮತ್ತೆ ನಾವು ಇದಕ್ಕೆ ನೀರು ಹಾಕಿ ಕಡಿಲಿಲ್ಲ, ಡ್ರೈ. ಹಾಗಾಗಿ ಎಷ್ಟು ದಿನ ಬೇಕಾದ್ರೆ ಬಾಟಲ್ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು, ಹೊರಗೆ ಇಟ್ಬೋದು. ಒಣ ಕೊಬ್ಬರಿ ಆದರೆ ಹೊರಗೆ ಇಟ್ಕೊಳ್ಬೋದು. ಇದು ನಾವು ಹಸಿ ಕೊಬ್ಬರಿ ಹಾಕಿ ಫ್ರೈ ಮಾಡಿದಲ್ಲ, ಔಟ್ ಸೈಡ್ ಎಲ್ಲ ಟಿಫಿನಲ್ಲಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಆವಾಗ ಚಪಾತಿ ಜೊತೆ ಬೇಕಾದ್ರೆ ಅದಕ್ಕೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ಬೋದಲ್ಲ. ಓಕೆ, ನಾವೀಗ ಟೇಸ್ಟ್ ನೋಡೋದಾದ್ರೆ ಈಗ. ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಬೆಳ್ಳುಳ್ಳಿ ಚಟ್ನಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬೆಳ್ಳುಳ್ಳಿ ಚಟ್ನಿ ತಯಾರಿಸುವ ವಿಧಾನ: ಮೊದಲಿಗೆ 1-2 ಚಮಚ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ನಂತರ ಕರಿಬೇವು, ತೆಂಗಿನ ತುರಿ, ಹುಣಸೆ ಹಣ್ಣು ಹಾಕಿ ಹುರಿಯಿರಿ. ಬೆಂಕಿ ಆರಿಸಿದ ನಂತರ 2 ಚಮಚ ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಈಗ ತಯಾರ್ ಬೆಳ್ಳುಳ್ಳಿ ಚಟ್ನಿ. ಅಡುಗೆ ಅಂತ ರೆಡಿ ಆಗಿದೆ. ಇಡ್ಲಿ ಮತ್ತು ಇನ್ನೊಂದು ಚಟ್ನಿ ಅಲ್ಲ, ಯಾವ ನೋಡು ಫಸ್ಟಿಗೆ? ಕಡುಬು, ಸೌತೆಕಾಯಿ ಕಡುಬು. ಇಡ್ಲಿ ಅಲ್ಲ ನೋಡಿ, ನಂಗೆ ನೋಡುವಾಗ ಇಡ್ಲಿಯಿಂದ ಕಾಣುತ್ತೆ, ಸೌತೆಕಾಯಿ ಕಡುಬಲ್ಲ. ಓಕೆ, ಹೆಸರೇ ಚೇಂಜ್ ಮಾಡಿಬಿಟ್ಟಲ್ಲ. ಓಕೆ, ಆದರೆ ಸ್ಪೂನಲ್ಲಿ ಬಿಟ್ರಲ್ಲ. ಈ ಚಟ್ನಿ ಒಟ್ಟಿಗೆ ಫಸ್ಟ್ ಹಾಗೆ ನೋಡಿ, ಒಂದು ಟೇಸ್ಟ್ ನೋಡಿ. ಓಕೆ, ಕಾಯಿ ಚಟ್ನಿ ಅಲ್ಲ. ತಗೊಳ್ಳಿ ನೀವು ಕೂಡ, ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿದೆ. ಸೌತೆಕಾಯಿದಂತೂ ಪಕ್ಕ ಗೊತ್ತಾಗುತ್ತೆ. ಮತ್ತು ಟೇಸ್ಟ್ ಅದು ನಾವೇನು ಒಂದು ಹಬ್ಬದ ಟೈಪ್, ಅಂದರೆ ಹಬ್ಬದ ಟೈಮಲ್ಲೆಲ್ಲ ಈ ಅರಶಿನ ಎಲೆ ಎಲ್ಲ ಹಾಕಿ ಒಂದು ಹಿಟ್ ಮಾಡ್ತೇವೆ ನೋಡಿ, ಅದರ ಫ್ಲೇವರ್ ಥರ ಬರುತ್ತಲ್ಲ ಸೌತೆಕಾಯಿಯ ಪರಿಮಳ. ಚೆನ್ನಾಗಿತ್ತು. ನಾರ್ಮಲಾಗಿ ನಾವು ಸೌತೆಕಾಯಿ ಸಾಂಬಾರೆಲ್ಲ ಮಾಡುವಾಗ ಅದರ ಫ್ಲೇವರ್ ಗೊತ್ತಾಗಲ್ಲ, ಬಟ್ ಇದು ನೋಡುವಾಗ ಅದರ ಮೂಗಿ ಹಾಗೆ ಚೆನ್ನಾಗಿ ಸಿಗುತ್ತೆ. ಬಿಸಿಲು ಚೆನ್ನಾಗಿರುತ್ತೆ, ಹಾಗೆ ತುಪ್ಪ ಹಾಕ್ಕೊಂಡು ತಿನ್ಬೋದಲ್ಲ. ಕಾಯಿ ಹಾಕಿದ್ದು ಕೂಡ ಇನ್ನೂ ಚೆನ್ನಾಗಿ ಬರುತ್ತಲ್ಲ, ಪೀಸ್ ಪೀಸ್ ಸಿಗುತ್ತೆ. ಹೌದೌದು. ಓಕೆ,
ಇನ್ನೊಂದು ಚಟ್ನಿ ಅಲ್ಲ ತಗೊಳ್ಳಿ. ಇದಕ್ಕೆ ನೀವು ಹೇಳಿದ್ದು ಗಂಜಿ ಎಲ್ಲ ಇದ್ರೂ ಹೇಳಿದ್ರಲ್ಲ. ಓಕೆ, ಇದಂತೂ ಪಕ್ಕ ಬೆಳ್ಳುಳ್ಳಿಯ ಘಾಟ್ ಹಾಗೆ ಬಾಯಿಸುತ್ತಲ್ಲ ಊಟಕ್ಕೆ, ಗಂಜಿ ಊಟಕ್ಕಂತೂ ಹೇಳಿ ಮಾಡಿಸೋದು ಚೆನ್ನಾಗಿರ್ಬೋದು. ಖಾಲಿ ಇಷ್ಟು ಚಟ್ನಿ ಇದ್ರೂ ಕೂಡ ಸಾಕಾಗುತ್ತೆ ಅಲ್ಲ. ಈ ಮಳೆಗಾಲದ ಟೈಮಲ್ಲಿ ಈ ಥರ ಒಂದು ಚಟ್ನಿ ಸಿಕ್ಕಿದ್ರೆ, ಬಿಸಿ ಬಿಸಿಯಾದ ಗಂಜಿ ಇದ್ದರೆ ಫುಲ್ಲು ಖಾಲಿ ಮಾಡ್ಬೋದು. ಓಕೆ, ಎರಡು ಅಡಿಗೆ ಕೂಡ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಸ್ಪೆಷಲಾಗಿ ಕಡುಬು ಅಂತೂ ಈ ಥರದ ಕಡುಬು ನಾನು ಫಸ್ಟ್ ಟೈಮ್ ನೋಡಿದ್ದಂತ ವೀಕ್ಷಕರಿಗೆ ಕೂಡ ಒಂದು ಗೊತ್ತಾದಾಗಾಯ್ತು. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ಖುಷಿ ಆಯಿತು. ಅಂದರೆ ಸ್ಕೂಲಲ್ಲಿ ನಾನು ಮಾಡಿ ತಗೊಂಡು ಹೋಗಿದ್ದೆ, ಅವಾಗ ಅವರೆಲ್ಲ ಇದು ಫಸ್ಟ್ ಟೈಮ್ ಟೇಸ್ಟ್ ಮಾಡೋರು ಹೇಳಿದ್ರು. ನನ್ನ ಕ್ಲೋಸ್ ಫ್ರೆಂಡೇ ಹೇಳಿದ್ದು ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ. ಹೌದು, ನಾರ್ಮಲ್ ಆಗಿ ನಾವು ಈ ಥರ ಕಡುಬು ಅಂತೇಳುವಾಗ ಸೌತೆಕಾಯಿ ಹಾಕಿದ್ದ ಹಾಗೆ ಹೇಳ್ಬೋದಲ್ಲ, ಬಟ್ ಅದಾದರೆ ನಾವು ಹೀಗೆ ಕೇಕ್ ಟ್ರೇ ಇದೆ ಅಲ್ಲ, ಅದರೊಳಗೆ ಇದು ಬ್ಯಾಟರ್ ಫುಲ್ ಹಾಕಿ ಹಾಗೆ ಕಟ್ ಮಾಡಿ ಕೆಲವೆಲ್ಲ ಬಟ್ಟಲ್ ಥರ ಎಲ್ಲ ಹಾಕಿ ಮಾಡ್ತಾರೆ ಆ ಥರ. ಓಕೆ, ಅದು ಕೂಡ ಚೆನ್ನಾಗಿರ್ಬೋದು, ಪೀಸ್ ಪೀಸ್ ಥರ ಇರುತ್ತೆ. ಓಕೆ, ಟೇಸ್ಟ್ ಅಂತೂ ಗಮ್ಮತ್ತಿದೆ. ನಾರ್ಮಲ್ ಆಗಿ ನಾವು ಕಡುಬು ತಿನ್ನೋದ್ರಿಂದ ಈ ಥರ ಸೌತೆಕಾಯಿ ಹಾಕಿ ಮಾಡಿದರೆ ಇನ್ನೂ ಗಮ್ಮತ್ತು ಬರೋದಲ್ಲ. ಎರಡು ಅಡಿ ಕೂಡ ಚೆನ್ನಾಗಿದೆ ನಾನು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಗೀತಾ ಮ್ಯಾಮ್ ಸಾಕಾಗಿರುವಂತಹ ಸ್ಪೆಷಲಾಗಿ ಸೌತೆಕಾಯಿಯ ಕಡುಬು ಮತ್ತು ಸ್ಪೆಷಲಾಗಿ ಇನ್ನೊಂದು ಬೆಳ್ಳುಳ್ಳಿಯ ಚಟ್ನಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚ್ಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965. ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, ವಿ ಕೇರ್ ಹೇರ್ ಅಂಡ್ ಸ್ಕಿನ್ ಕ್ಲಿನಿಕ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.